ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ನಲ್ಲೂ ಕೂಡ ಭಕ್ತಿಪೂರ್ವಕವಾಗಿ ಗುಡ್ ಫ್ರೈಡೆಯನ್ನು ಆಚರಿಸಲಾಯಿತು. 14 ಭಕ್ತಿಪೂರ್ವಕ ಶಿಲುಬೆಯ ಹಾದಿಗಳನ್ನು ಚರ್ಚ್ನಲ್ಲಿ ನೆರವೇರಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಇನ್ನು ಜನರು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡುವುದಕ್ಕೆ ಅಂತ ಯೇಸು ಕ್ರಿಸ್ತರು ಶಿಲುಬೆಯನ್ನು ಏರಿದ ಈ ದಿನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. 48 ದಿನಗಳ ಕಾಲ ಉಪವಾಸ ಆಚರಿಸಿ ಯೇಸು ಕ್ರಿಸ್ತರು ಅನುಭವಿಸಿದ್ದ ಸಂಕಷ್ಟವನ್ನ ನೆನೆಯೋ ಕ್ರೈಸ್ತರು ಇಂದು ಅವರ ಕೊನೆಯ ಗಳಿಗೆಯನ್ನ ನೆನಪು ಮಾಡಿಕೊಳ್ಳೋ ದಿನವೇ ಈ ಗುಡ್ ಫ್ರೈಡೆ. ಉಪವಾಸದ ಜೊತೆಗೆ ಯೇಸುವಿನ ಮರಣದ ಮೊದಲಿನ 14 ಪ್ರಮುಖ ಘಟನೆಗಳನ್ನು ಶಿಲುಬೆಯ ಹಾದಿಯ ಮೂಲಕ ಸ್ಮರಿಸಿದ ಕ್ರೈಸ್ತರು ಪರಮ ಪ್ರಸಾದದ ಆರಾಧನೆಯಲ್ಲಿ ಪಾಲ್ಗೊಂಡರು. मुझे एक वर्ष के भीतर आश्चर्य देवान मका दिलों को रीडिंग संतोष जेजूक दिल्ले दिसां ह्या घडयेन संपूर्ण जालें. आपलो आत्मो ताणें बापाक मोकळ पुत्रा सोवे आमकां बरी आशीर्वाद दी आमकां. बरवशाचें मूल तुमी ताचेर दवरलेल्या दवर फुडें चलून आपले मिसाव संपूर्ण केलो जेजू आमकां बरवशाची ती बरवशाची तारणाची आनी संपूर्णकायेची जावंक पावता. मुखार सोमकोंक आदार लाभय आनी पयले दिसा जेजू बरवश्यान उठता आनी तोच बरवसो आमच्या पोटना वेळार आमी दवरूंक आमकां उलो दिता. ಮಿಲಾಗ್ರಿಸ್ ಧರ್ಮ ಕೇಂದ್ರದ ವತಿಯಿಂದ ತಮಗೆಲ್ಲರಿಗೂ ಶುಭ ಶುಕ್ರವಾರದ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಇಂದು ಹಮ್ಮಿಕೊಂಡಿರುವ ಪೂಜಾ ವಿಧಿಗಳ ಹಾಗೂ ಭಕ್ತಿಪೂರ್ವಕ ಆಚರಣೆಯ ವಿವರವನ್ನು ನಾನು ನಿಮ್ಮ ಮುಂದಿಡಲು ಇಚ್ಛಿಸ್ತೇನೆ. ಈವಾಗಲೇ
ಕ್ರೈಸ್ತರ ಯಾತನೆ ಮರಣವನ್ನು ನಾವು ಸ್ಮರಿಸಿ 14 ಭಕ್ತಿಪೂರ್ವಕ ಶಿಲುಬೆಯ ಹಾದಿಗಳನ್ನು ನಾವು ನೆರವೇರಿಸಿದ್ದೇವೆ. ಹಲವಾರು ಭಕ್ತಾದಿಗಳು ಇದರಲ್ಲಿ ಭಾಗಿಯಾಗಿ ಕ್ರೈಸ್ತರ ಯಾತನೆಯನ್ನು ಸ್ಮರಿಸಿರುತ್ತಾರೆ. ಈಗ 9 ಗಂಟೆಗೆ ಇನ್ನೊಮ್ಮೆ ಕ್ರೈಸ್ತರ ಶಿಲುಬೆಯ ಹಾಗೂ ಯಾತನೆಯ ಈ ಸ್ಮರಣೆಯನ್ನು ನಾವು ಇಂಗ್ಲಿಷ್ ಮೂಲಕ ಮಾಡಲಿದ್ದೇವೆ. ಅದಕ್ಕೆ ಕೂಡ ನಾವು ಸರ್ವರಿಗೂ ಸ್ವಾಗತವನ್ನು ಬಯಸ್ತೇವೆ. ಸಂಜೆಯ ಪೂಜಾ ವಿಧಿಗಳನ್ನು 6:30ಗೆ ನಾವು ಪ್ರಾರಂಭಿಸಿ ಕ್ರೈಸ್ತರ ಯಾತನೆ ಮರಣ ಇವರ ಬಗ್ಗೆ ಆಳವಾದ ಸ್ಮರಣೆಯನ್ನು ನಾವು ಮಾಡಿ ನಮ್ಮ ಜೀವನವನ್ನು ಕರ್ತರಿಗೆ ಹಾಗೂ ಅವರ ಪ್ರೀತಿ ವಾತ್ಸಲ್ಯವನ್ನು ಸ್ಮರಿಸುವಂತೆ ನಾವು ಭಕ್ತಾದಿಗಳಿಗೆ ಪ್ರೇರೇಪಣೆಯನ್ನು ನೀಡ್ತೇವೆ. ಗುಡ್ ಫ್ರೈಡೆಯಲ್ಲಿ ನಾವು ದೇವರ ಮರಣ ಹಾಗೂ ಜನತೆಗೆ ತೋರಿದ ಪ್ರೀತಿ ವಾತ್ಸಲ್ಯವನ್ನು ವಿಶೇಷವಾಗಿ ಸ್ಮರಿಸ್ತೇವೆ. ಈ ಪ್ರಯುಕ್ತ ಪೂಜಾ ವಿಧಿಗಳಲ್ಲಿ ಕೂಡ ಇಂತಹ ಸ್ಮರಣೆ ಹಾಗೂ ಪ್ರಾರ್ಥನೆಯನ್ನು